ಲ್ಯಾಟಿನ್ ಅಮೆರಿಕಾದ ಮೂಲದಿಂದ ಪೋಪ್ ಆದ ಮೊದಲಿಗರಾದ ಪೋಪ್ ಫ್ರಾನ್ಸಿಸ್ ಅವರು ನಿಧನರಾಗಿದ್ದಾರೆ ಎಂದು ವ್ಯಾಟಿಕನ್ ಮೂಲದ ವಿಡಿಯೋ ಪ್ರಕಟಣೆಯಿಂದ ತಿಳಿದುಬಂದಿದೆ. ಕ್ಯಾಥೋಲಿಕ್ ಕ್ರಿಶ್ಚಿಯನ್ನರ ಜಾಗತಿಕ ಉನ್ನತ ಧರ್ಮಗುರುವಾದ ಪೋಪ್ ಫ್ರಾನ್ಸಿಸ್ರಿಗೆ 88 ವರ್ಷ ಪ್ರಾಯವಾಗಿತ್ತು. ಅವರು ಏಪ್ರಿಲ್ 21ರಂದು ದೈವಾಧೀನರಾದರು ಎಂದು ವ್ಯಾಟಿಕನ್ ಪ್ರಕರಣ ತಿಳಿಸಿದೆ. ಪ್ರಪಂಚದ ಅತಿ ಪುಟ್ಟ ದೇಶವಾದ ಇಟಲಿಯ ರೋಮ್ ನಗರದೊಳಗಣ ಸ್ವತಂತ್ರ ದೇಶವೆನಿಸಿದ ವ್ಯಾಟಿಕನ್ ಸಿಟಿಯಲ್ಲಿ ಅವರು ವಾಸಿಸುತ್ತಿದ್ದರು. 38 ದಿನಗಳ ಕಾಲ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಮಾರ್ಚ್ 23ರಂದು ಅವರು ವ್ಯಾಟಿಕನ್ ನಗರಕ್ಕೆ ಹಿಂತಿರುಗಿದ್ರು. ಮತ್ತೆ ಎಲ್ಲ ಕೆಲಸ ಗಮನಿಸತೊಡಗಿದ್ದ ಅವರು ನಿನ್ನೆ ಕ್ಯಾಥೋಲಿಕರು ಮತ್ತು ಲೋಕಕ್ಕೆ ಈಸ್ಟರ್ ಆಶೀರ್ವಾದವನ್ನು ನೀಡಿದರು. ಪೋಪ್ ಫ್ರಾನ್ಸಿಸ್ ಅವರು ತೆಂಕಣ ಅಮೆರಿಕ ಅರ್ಜೆಂಟೀನಾ ದೇಶದ ಬ್ಯೂನೆಸ್ ಐರಿಸ್ನಲ್ಲಿ 1936ರ ಡಿಸೆಂಬರ್ 17ರಲ್ಲಿ ಜನಿಸಿದ್ರು. 1969ರಲ್ಲಿ ಅವರು ಕ್ಯಾಥೋಲಿಕ್ ಪಾದ್ರಿಯಾಗಿ ಧಾರ್ಮಿಕ ಕಾರ್ಯದಲ್ಲಿ ತೊಡಗಿಕೊಂಡ್ರು. ಹಂತ ಹಂತವಾಗಿ ಮೇಲೇರಿ 2001ರಲ್ಲಿ ಕಾರ್ಡಿನಲ್ ಆದ್ರು. ಪೋಪ್ ಆಗಿದ್ದ ಬೆನೆಡಿಕ್ಟ್ ಅವರು 2013ರಲ್ಲಿ ಪೋಪ್ ವೃತ್ತಿ ಬಿಟ್ಟುಕೊಟ್ಟ ಮೇಲೆ ಫ್ರಾನ್ಸಿಸ್ ಅವರು ಪೋಪ್ ಆಗಿ ಆಯ್ಕೆಯಾದರು. ಲ್ಯಾಟಿನ್ ಅಮೆರಿಕ ಮೂಲದ ಮೊದಲ ಪೋಪ್ ಇವರು. ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేదా మస్తు ఖుషి అప్పుడు బాబా ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದೆ ಫರ್ನಿಚರ್ ಉಂಡು ಈರಿಂಗ್ ದಾಲ್ ತೆತ್ಕೋರ್ಪಿನೆಜ್ಜಿ ಪೋಲೇರು ಬೇಬಿ